ರಾಜ್ಯದ ವಿವಿಧ ಭಾಗಗಳಲ್ಲಿ ಈಗಾಗಲೇ ತನ್ನದೇ ಆದ ಹೆಸರನ್ನು ಗಳಿಸಿರುವ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದೀಗ ಮಂಗಳೂರು ನಗರದಲ್ಲೂ ಸೇವೆಗೆ ಸಜ್ಜಾಗಿದೆ. ಮಂಗಳೂರಿನ ಲೈಟ್ ಹೌಸ್ ಹಿಲ್ ರೋಡ್ ಸಮೀಪದ ಮ್ಯಾಕ್ಸಿಮೈಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ನೂತನ ಶಾಖೆ ಶುಭಾರಂಭಗೊಂಡಿದೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯು ಈಗಾಗಲೇ ಗ್ರಾಹಕರ ವಿಶ್ವಾಸವನ್ನ ಗೆದ್ದಿರುವ ಸಂಸ್ಥೆಯಾಗಿದ್ದು, ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು 30 ಬ್ರಾಂಚ್ಗಳನ್ನು ಹೊಂದಿದೆ. ಡಾ ಸಿಕೆ ಮೌಲಾ ಶರೀಫ್ ಅವರು ಸ್ಥಾಪಿಸಿದ ಸಂಸ್ಥೆ ಇದಾಗಿದ್ದು, ಪ್ರತಿಷ್ಠಿತ ಸಂಸ್ಥೆ ಇದೀಗ ಮಂಗಳೂರಿನಲ್ಲೂ ತನ್ನ ಶಾಖೆಯನ್ನ ಆರಂಭಿಸುವ ಮೂಲಕ ಸೇವೆಗೆ ಸಜ್ಜಾಗಿದೆ. ಬೇರೆಡೆಯಲ್ಲಿ ಅಡವಿಟ್ಟಿರುವ ಚಿನ್ನವನ್ನ ಬಿಡಿಸುವುದು ಮಾತ್ರವಲ್ಲದೆ, ಚಿನ್ನವನ್ನ ಖರೀದಿಸಿ ಆನ್ಲೈನ್ ಬೆಲೆಗೆ ಚಿನ್ನವನ್ನ ಖರೀದಿಸುವುದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಸೇವೆ. ಇದೀಗ ಸಂಸ್ಥೆಯು ಮಂಗಳೂರು ನಗರದಲ್ಲೂ ಸೇವೆಗೆ ಸಜ್ಜಾಗಿದ್ದು, ಮಂಗಳೂರಿನ ಲೈಟ್ ಹೌಸ್ ಹಿಲ್ ರಸ್ತೆಯಲ್ಲಿರುವ ಮ್ಯಾಕ್ಸಿಮೈಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಾರ್ಯಾರಂಭವಾಗಿದೆ. ನೂತನ ಕಚೇರಿಯನ್ನ ಮಾಜಿ ಸಚಿವ ವಿ ನಾಗರಾಜ್ ಶೆಟ್ಟಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ದೀಪ ಬೆಳಗಿಸಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ನಾಗರಾಜ್ ಶೆಟ್ಟಿ ಅವರು, ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಮೊದಲಿಗೆ ಬೆಂಗಳೂರಿನಲ್ಲಿ ಆರಂಭವಾಗಿ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಬ್ರಾಂಚ್ಗಳನ್ನು ಹೊಂದಿದೆ. ಇವತ್ತು ಮಂಗಳೂರಿನಲ್ಲಿ ಹೊಸದಾಗಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಆರಂಭಗೊಂಡಿದೆ. ಮಂಗಳೂರಿನ ಜನರಿಗೆ ಹಿಂದೂಸ್ತಾನ್ ಗೋಲ್ಡ್ನ ಮೂಲಕ ಅನೇಕ ಸಹಾಯದ ಹಸ್ತ ಬರಲಿ ಅಂತ ಶುಭ ಹಾರೈಸಿದರು. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬೆಂಗಳೂರಲ್ಲಿ ಪ್ರಾರಂಭವಾಗಿ ಕಳೆದ 3 ವರ್ಷದಿಂದ ಇಡೀ ಕರ್ನಾಟಕದಾದ್ಯಂತ ಇಡೀ ರಾಜ್ಯದಲ್ಲಿ ಸುಮಾರು 30 ಬ್ರಾಂಚ್ಗಳನ್ನು ಪಡೆದಿದೆ. ಇವತ್ತು ಈ ಮಂಗಳೂರಿನ ತುಳುನಾಡಿನ ಈ ಪುಣ್ಯಕ್ಷೇತ್ರದಲ್ಲಿ ಹೊಸದಾಗಿ ಇವತ್ತು ಈ ಒಂದು ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದೇವೆ. ಭಗವಂತ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ಕೊಡಲಿ, ಉತ್ತಮವಾದಂಥ ಬೆಳವಣಿಗೆ ಆಗಿ ಮಂಗಳೂರಿನ ಜನರಿಗೆ ಹಿಂದೂಸ್ತಾನ್ ಗೋಲ್ಡಿನ ಮೂಲಕ ಅನೇಕ ಸಹಾಯದ ಹಸ್ತ ಬರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಒಂದು ತುಳುನಾಡಿನ ಪುಣ್ಯಕ್ಷೇತ್ರದಲ್ಲಿ ಪ್ರಥಮ ಬ್ರಾಂಚ್ ಆಗಿ ಈ ಮಂಗಳೂರು ಪ್ರಾರಂಭ ಆಗಿ ಇನ್ನು ಪ್ರತಿಯೊಂದು ತಾಲೂಕಲ್ಲಿ ಕೂಡ ಬ್ರಾಂಚ್ಗಳು ಆಗಬೇಕು ಮತ್ತು ಕಲಿಯುಗದ ವಿಶೇಷ ಸಂದರ್ಭದಲ್ಲಿ ಸತ್ಯ ಧರ್ಮ ನ್ಯಾಯದಲ್ಲಿ ವ್ಯವಹಾರ ಮಾಡಿ ವಿಶೇಷವಾಗಿ ಯಾರೆಲ್ಲ ನಮ್ಮ ಇಲ್ಲಿಗೆ ಬರ್ತಾರೆ ವ್ಯವಹಾರ ಮಾಡಲಿಕ್ಕೆ ಅವರನ್ನು ಒಳ್ಳೇದು ಮಾಡಬೇಕು, ನಮ್ಮ ಸಂಸ್ಥೆ ಒಳ್ಳೆಯದಾಗಬೇಕು. ಇದೇ ವೇಳೆಯಲ್ಲಿ ಮಳಿಗೆಯ ಆಪರೇಷನ್ ಮ್ಯಾನೇಜರ್ ನಿತಿನ್ ಮಾತನಾಡಿ, ಮಂಗಳೂರಿನಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ 30ನೇ ಬ್ರಾಂಚ್ ಆರಂಭಗೊಂಡಿದೆ. ಇದು ಜನತೆಗೆ ಸದುಪಯೋಗವಾಗಲಿ ಅಂತ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯನ್ನ ಆರಂಭಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಈ ನಮ್ಮ ಕಂಪನಿ ಬಂದು ಇವಾಗ 30ನೇ ಬ್ರಾಂಚ್ ನಾವು ಓಪನ್ ಮಾಡಿದ್ದೇವೆ. ನಾವು ಜನರಿಗೆ ಒಳ್ಳೇದಾಗಲಿ ಅಂತ ಓಪನ್ ಮಾಡಿ ಇವತ್ತಿನ ಆನ್ಲೈನ್ ಬೆಲೆ ಏನಿದೆ ಅದಕ್ಕೆ ಗೋಲ್ಡ್ನ ಪರ್ಚೇಸ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಸಬಿ, ಲೀಗಲ್ ಹೆಡ್ ನಿಕಿತಾ ಶೆಟ್ಟಿ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.